ದೇಶದಲ್ಲಿ 2014ರ ಬಳಿಕ ಎನ್ಡಿಎ ಸರ್ಕಾರ ಬಂದ ಬಳಿಕ ಪರಿವರ್ತನೆ ಹಾದಿ ಆರಂಭಗೊಂಡಿದೆ. ರಾಷ್ಟ್ರಕ್ಕೆ ಒಳಿತಾಗುವಂತಹ 16 ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಎಲ್ಲ ಯೋಜನೆಗಳಿಗೆ ವಿರೋಧ ಮಾಡಿದ್ದು ಕಾಂಗ್ರೆಸ್. ಅದರಂತೆ ಅಗ್ನಿಪಥ್ ಯೋಜನೆಗೂ ಇದೀಗ ಕಾಂಗ್ರೆಸ್ ವಿರೋಧವನ್ನು ಮಾಡ್ತಾ ಇದೆ ಎಂದು ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂದು ಎಲ್ಲರಿಗೂ ಮಿಲಿಟರಿ ಸಂಸ್ಕಾರ ಸಿಗಬೇಕು, ಯುವ ಸೈನ್ಯ ಶಕ್ತಿ ದೇಶಕ್ಕೆ ಸಿಗಬೇಕು, ರಾಷ್ಟ್ರಭಕ್ತಿ ಜಾಗೃತಿ ಆಗಬೇಕು ಅನ್ನುವಂತಹ ಚಿಂತನೆಯ ಮೂಲಕ ಯೋಜನೆ ತರಲಾಗಿದೆ. ಇದಕ್ಕೆ ಕಾಂಗ್ರೆಸ್ನ ಮಕ್ಕಳನ್ನು ನಾವು ಕೇಳ್ತಿಲ್ಲ. ಉದ್ಯೋಗಾವಕಾಶ ಬಯಸಿ ಬರುವವರಿಗೆ ಇಲ್ಲಿ ಅವಕಾಶ ಸಿಗುತ್ತದೆ ಎಂದರು. ರೋಹಿತ್ ಚಕ್ರತೀರ್ಥ ವಿರುದ್ಧ ಇದೀಗ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದೆಲ್ಲ ಕಾಂಗ್ರೆಸ್ಸಿನ ದ್ವೇಷದ ಭಾವನೆ. ಕಾಂಗ್ರೆಸ್ ಕೆಲವು ವರ್ಷಗಳಿಂದ ನಿರಂತರವಾಗಿ ಗಲಭೆಗೆ ಪ್ರಚೋದನೆ ಕೊಡ್ತಾ ಇದೆ. ಚಕ್ರತೀರ್ಥ ಏನು ಕೊಟ್ಟಿದ್ದಾರೆ, ಪಠ್ಯಪುಸ್ತಕದಲ್ಲಿ ಏನಿದೆ ಎನ್ನುವುದನ್ನು ಓದದೆ ಕಾಂಗ್ರೆಸ್ ಮೂರ್ಖತನದ ಪರಮಾವಧಿಯನ್ನು ತೋರ್ತಾ ಇದೆ ಎಂದರು. ಯಾವ ಕಾಲಘಟ್ಟದಲ್ಲಿ ಯಾವ ವಿಚಾರ ಚರ್ಚೆಯಾಗಿದೆ, ಪುಸ್ತಕದ ಒಳಗೆ ಏನು ವಿಷಯ ಇದೆ ಎನ್ನುವುದನ್ನು ಯೋಚನೆ ಮಾಡಲಿ. ಇಂತಹ ಹೋರಾಟ ಪ್ರತಿಭಟನೆಗೆ ಹೆದರಿ ಸರ್ಕಾರ ನಡೆಸಲು ನಾವು ಹೆದರುವುದಿಲ್ಲ. ನಮಗೆ ಸರ್ಕಾರ ನಡೆಸುವುದು ಹೇಗೆಂದು ಗೊತ್ತಿದೆ, ಕ್ಷಮೆಯನ್ನ ಕೇಳುವುದಿಲ್ಲ ಎಂದರು. ದೇಶದಲ್ಲಿ 2014ರ ನಂತರ ಎನ್ಡಿಎ ಸರ್ಕಾರ ಬಂದ ಮೇಲೆ ಒಂದು ಪರಿವರ್ತನೆ ಹಾದಿ ಪ್ರಾರಂಭ ಆಗಿದೆ. ರಾಷ್ಟ್ರಕ್ಕೆ ಉಪಯುಕ್ತವಾಗಿರ್ತಕ್ಕಂಥ 16 ಯೋಜನೆಗಳನ್ನು ನಮ್ಮ ಸರ್ಕಾರ ತಂದಿದೆ. ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಆ ಎಲ್ಲ ಯೋಜನೆಗಳಿಗೆ ವಿರೋಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಹೇಳಿದರೆ ಕಾಂಗ್ರೆಸ್ನ ಮಾನಸಿಕತೆ ಯಾವ ಈ ದೇಶದಲ್ಲಿ ಒಳ್ಳೆಯದಾಗ್ತದೆ ಅದಕ್ಕೆಲ್ಲ ವಿರೋಧ ಮಾಡತಕ್ಕಂಥದ್ದು. ಅದರಲ್ಲಿ ಅಗ್ನಿಪಥ ಒಂದು ನೋಡಿ. ಅಗ್ನಿಪಥ ಇವತ್ತು ಸೇನೆಯಲ್ಲಿ ಯುವ ಜನತೆ ಬರಬೇಕು, ಒಂದು ಯುವ ಸೈನ್ಯ ಶಕ್ತಿ ಇರಬೇಕು ಅನ್ನತಕ್ಕಂಥದ್ದು ಒಂದು. ಇನ್ನೊಂದು ಎಲ್ರಿಗೂ ಒಂದು ಮಿಲಿಟರಿ ಸಂಸ್ಕಾರಗಳು, ಶಿಕ್ಷಣಗಳು ಸಿಗಬೇಕು, ರಾಷ್ಟ್ರಭಕ್ತಿ ಜಾಗೃತಿ ಆಗಬೇಕು. ಇದರ 17ರಿಂದ 23ರವರೆಗಿನ ವಯಸ್ಸಿನ ಮಕ್ಕಳಿಗೆ ಇಂತಹ ಸಂಸ್ಕಾರ ಸಿಕ್ಕಾಗ ಜೀವನದಲ್ಲೂ ಒಳ್ಳೆಯದಾಗ್ತದೆ, ರಾಷ್ಟ್ರಕ್ಕೂ ಒಳ್ಳೆಯದಾಗುತ್ತದೆ ಅನ್ನತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಒಂದು. ಹಾಗಾಗಿ ಇದಕ್ಕೆ ನಾವು ಕಾಂಗ್ರೆಸ್ನ ಮಕ್ಕಳನ್ನು ಕೇಳಲಿಲ್ಲ. ಈ ದೇಶದಲ್ಲಿ ಯಾರು ಉದ್ಯೋಗ ಬಯಸ್ತಾರೋ, ಯಾರು ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾರೋ, ರಾಷ್ಟ್ರಕ್ಕಾಗಿ ದುಡಿಬೇಕು ಅಂಥವರಿಗೆ ಅವಕಾಶಗಳನ್ನು ಕೊಟ್ಟಿದೆ. ಯಾರ್ಯಾರು ಅವಕಾಶಗಳನ್ನು ಬಯಸಿ ಬರ್ತಾರೋ ಅವರೆಲ್ಲರಿಗೂ ಅದರಲ್ಲಿ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಅಗ್ನಿಪಥ ಇರತಕ್ಕಂಥದ್ದು ಮುಂದಿನ ಯುವ ಜನತೆಯ ಭವಿಷ್ಯತ್ತಕ್ಕೋಸ್ಕರ 16 ಮತ್ತು ಅದರಲ್ಲಿ SSLC PUC ಆದವರಿಗೂ ಇವತ್ತು ಉದ್ಯೋಗದ ಕೊರತೆಗಳಿದ್ದಾವೆ. ಅವರೆಲ್ಲರಿಗೂ ಶಿಕ್ಷಣವನ್ನು ಕೊಟ್ಟು ಉದ್ಯೋಗ ಕೊಡ್ತಕ್ಕಂಥದ್ದು. ಮುಂದಕ್ಕೂ ಅವರಿಗೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗುವಂಥ ಎಲ್ಲ ಅವಕಾಶಗಳು ಅದಕ್ಕೆ ಹೋದರೆ ಇದೆ. ಆ ಕಾರಣಕ್ಕೋಸ್ಕರ ಇದೆ. ಕಾಂಗ್ರೆಸ್ ಎಲ್ಲವನ್ನೂ ವಿರೋಧಿಸ್ತದೆ. ವಿರೋಧಿಕತೆಯ ಮಾನಸಿಕತೆ ಅವರಲ್ಲಿ. ವಿರೋಧ ಪಕ್ಷದವ್ರು ಹೇಳಿದ್ರು ಅಂತ ಕ್ಷಮೆ ಕೇಳಿಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಹಿಂದೆ ತೆಗಿಲಿಕ್ಕೆ ನಾವೇನು ಇದಲ್ಲ. ನಾವು ಆಡಳಿತ ನಡೆಸೋರು ಹೇಗೆ ನಡೆಸಬೇಕು ಅಂತ ಮುಖ್ಯಮಂತ್ರಿಗಳು ಗೊತ್ತಿದೆ, ಅಲ್ಲಿ ಸರ್ಕಾರ ನಡೆಸ್ತಾರೆ. ಆ ಪುಸ್ತಕವನ್ನು ನಮ್ಮ ಓದಲಿ. ನಿರ್ದಿಷ್ಟವಾಗಿರ್ತಕ್ಕಂಥ ಸಿದ್ಧಾಂತವನ್ನು ತಂದಿರುವುದೇ ಕಾಂಗ್ರೆಸ್ ಈ ದೇಶದಲ್ಲಿ. ನಾನು ಹೇಳಿದೆಲ್ಲ, ಸಾಹಿತಿಗಳನ್ನು ಸರಿ ಯೋಚನೆ ಮಾಡಲಿ. ಯಾವ ಕಾಲಘಟ್ಟದಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡಿದ್ದಾರೆ ಅಂತ ಎಲ್ಲ ಸಾಹಿತಿಗಳು ಯೋಚನೆ ಮಾಡ್ಕೊಂಡು ಮಾಡಲಿ. ಮೊದಲಿಗೆ ಆ ಪುಸ್ತಕದ ಒಳಗೇನಿದೆ, ಅವ್ರು ಬರೆದ ವಿಷಯಗಳೇನಿದ್ದಾವೆ ಅಂತ ತಿಳ್ಕೊಳ್ಳಿ ಎಲ್ಲರೂ, ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ. ಆಗ ಆ ವಿಷಯಗಳನ್ನು ತಿಳ್ಕೊಳ್ಳೋದೇ ಸುಮ್ಮನೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಈ ರೀತಿಯ ಇದಕ್ಕೆ ಸರ್ಕಾರ ನಡೆಸೋದು ನಾವು ಹೆದರೋದು.